ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಸ್ ವೀಕ್ಷಕರೇ, ಸವಿರುಚಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಅಶ್ವಿನಿ ಮೇಡಮ್ ಅವರದ್ದು. ಸೊ ಅಶ್ವಿನಿ ಮೇಡಮ್ ಅವರು ನೀವು ಹೊಸ ಹೊಸ ರೆಸಿಪಿಯನ್ನು ನೋಡಬೇಕಂತ ಆದರೆ ಅಶ್ವಿನಿ ಮೇಡಮ್ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಇವತ್ತಿನ ದಿನ ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ಯಾಕೆಂದರೆ ನಮ್ಮ ವೀಕ್ಷಕರೆಲ್ಲ ಕಾತ್ರದಿಂದ ಕಾಯ್ತಾ ಇದ್ದಾರೆ. ನಾನು ಕೂಡ ಟೇಸ್ಟ್ ಮಾಡೋದಕ್ಕೆ ತುಂಬಾನೇ ಕಾತ್ರದಿಂದ ಬಂದಿದ್ದೇನೆ. ಸೊ ಯಾವುದು ಸ್ಪೆಷಲ್ ಅಡುಗೆಯನ್ನು ಮಾಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ನೀವು. ನಾವು ಹಿಂದಿನ ದಿನ ರಾತ್ರಿ ಚಪಾತಿ ಮಾಡಿದ್ರೆ ನಾರ್ಮಲಿ ಎಲ್ಲರ ಮನೆಯಲ್ಲೂ ಉಳಿದಿರ್ತದೆ. ನೆಕ್ಸ್ಟ್ ದಿನ ಅದನ್ನೇ ಬಿಸಿ ಮಾಡಿ ಕೊಟ್ರೆ ಎಲ್ಲರ ಮುಖ ಸಣ್ಣದಾಗ್ತದೆ, ರೊಟ್ಟಿ ತರ ಆಗ್ತದೆ. ಅಯ್ಯೋ ಇದೇ ನಾನು ನಿನ್ನೆ ರಾತ್ರಿ ಹಳಸಿದ ಚಪಾತಿನ ಅಂತ ಕೇಳ್ತಾರೆ. ಹಾಗಾಗಿ ನಾನು ಇವತ್ತು ಲೆಫ್ಟ್ ಓವರ್ ಚಪಾತಿಯಿಂದ ಮಕ್ಕಳಿಗೆ ಇಷ್ಟವಾಗುವ ನೂಡಲ್ಸ್ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ ಮೇಡಮ್, ನೋಡ್ಲೇಬೇಕು. ಈ ಒಂದು ಉಳಿದಿರುವಂತಹ ಚಪಾತಿಯಿಂದ ನೀವು ನೂಡಲ್ಸ್ ಮಾಡ್ತಾ ಇದ್ರೆ ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ಬೋದು. ನೋಡುವ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೆಫ್ಟ್ ಓವರ್ ಚಪಾತಿ ನೂಡಲ್ಸ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ 4 ರಿಂದ 5 ಚಪಾತಿ, ಅಂದರೆ ಉಳಿದಂಥ ಎಷ್ಟು ಚಪಾತಿ ಇರಲಿ ಅದನ್ನು ಯೂಸ್ ಮಾಡ್ಕೊಳ್ಬಹುದು. 1 ಬೌಲ್ನಷ್ಟು ಕಟ್ ಮಾಡಿಟ್ಟಂತಹ ಕ್ಯಾಬೇಜ್, ಕ್ಯಾಪ್ಸಿಕಮ್ ಹಾಗೂ ಕ್ಯಾರೆಟ್. ನಾವು ನೂಡಲ್ಸ್ಗೆ ಯಾವ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಳ್ತೇವೋ ಆ ಥರ ಕಟ್ ಮಾಡಿ ಇಟ್ಟಿದ್ದೇನೆ. 1 ಮೀಡಿಯಮ್ ಸೈಜ್ನ ಆನಿಯನ್, 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೀನ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ರೆಡ್ ಚಿಲ್ಲಿ ಸಾಸ್, ವಿನೆಗರ್, ಡಾರ್ಕ್ ಸೋಯಾ ಸಾಸ್ ಹಾಗೂ ಗರಂ ಮಸಾಲ ಪೌಡರ್. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾನು ಚಪಾತಿಗಳನ್ನು ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತೇನೆ, ನೂಡಲ್ಸ್ ಥರ. ಅದಕ್ಕಾಗಿ ಇಲ್ಲಿ ನಾನು ಸೀಸರನ್ನು ಯೂಸ್ ಮಾಡ್ತೇನೆ. ಹಿಂದಿನ ದಿನದ ಚಪಾತಿ ಅಂದರೆ ಸ್ವಲ್ಪ ಗಟ್ಟಿನೇ ಇರ್ತದೆ. ಮಕ್ಕಳೆಲ್ಲ ಮೂಗು ಮುರಿತಾರೆ, ಅಯ್ಯೋ ಅದೇ ಚಪಾತಿ ತಿನ್ನಬೇಕಂತ. ಆ ಟೈಮಲ್ಲಿ ಈ ಥರ ನೋಡಿ ಚಪಾತಿಯನ್ನು ಫೋಲ್ಡ್ ಮಾಡಿಕೊಂಡು ಮಿಡ್ಲಲ್ಲಿ ಒಂದು ಕಟ್ ಮಾಡಿ ಈ ಥರ ಕಟ್ ಮಾಡ್ತಾ ಇದ್ದೇನೆ, ಸಣ್ಣ ಸಣ್ಣಗೆ ಉದ್ದಗೆ. ತುಂಬಾ ಟೇಸ್ಟಿಯಾಗಿರುವ ಹೊಸ ರೆಸಿಪಿ ಇದು. ಮಕ್ಕಳ ಟಿಫಿನಿಗೂ ಇದನ್ನು ಸ್ನ್ಯಾಕ್ಸ್ ಥರ ಕಟ್ಟಿ ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಸೀಸರಲ್ಲಿ ಕಟ್ ಮಾಡಿದರೆ ಸ್ವಲ್ಪ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಮಿಡ್ಲಲ್ಲಿ ಒಂದು ಕಟ್ ಕೊಟ್ಟು ನಂತರ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೂಡಲ್ಸ್ ಥರನೇ ಆಗ್ತದೆ ಅದು. ನಾವು ಮಿಡ್ಲಲ್ಲಿ ಕಟ್ ಮಾಡಲಿಲ್ಲ ಅಂತಾದರೆ ಈ ಥರ ಉದ್ದುದ್ದ ಬರ್ತದೆ ನೋಡಿ. ಲಂಚ್ ಬಾಕ್ಸಿಗೆ ತೊಗೊಂಡು ಹೋದರೆ ಮಧ್ಯಾಹ್ನದ ಟೈಮಿಗೆ ಇನ್ನೂ ಟೇಸ್ಟ್ ಆಗ್ತದೆ. ಎಲ್ಲ ಕೆಚಪ್ಗಳನ್ನು ಸಾಸ್ಗಳನ್ನು ಅದು ಹೀರ್ಕೊಂಡು ತುಂಬಾ ರುಚಿ ಆಗ್ತದೆ. ಈಗ ನಾರ್ಮಲಿ ಎಲ್ರಿಗೂ ನೂಡಲ್ಸ್ ಅಂದರೆ ತುಂಬಾ ಇಷ್ಟ. ಹಾಗಿರುವಾಗ ಈ ಥರ ಮನೆಯಲ್ಲೇ ರೆಡಿ ಮಾಡಿ ಕೊಟ್ಟರೆ ಅವರಿಗೂ ಖುಷಿ, ನಮಗೂ ಏನೋ ಮಕ್ಕಳಿಗೆ ಹೆಲ್ದಿ ಕೊಟ್ಟಿದ್ದೇವೆ ಅನ್ನೋ ಭಾವನೆ.
ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಬೇಕು ಅಂತ ಹೇಳಿದರೆ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಈವ್ನಿಂಗ್ ಸ್ನ್ಯಾಕ್ ಥರನೂ ಇದನ್ನು ಸರ್ವ್ ಮಾಡ್ಬೋದು ನಾವು. ಬೇಕು ಹೇಳುವವರು ಅದನ್ನು ಸಹ ಲಾಸ್ಟಿಗೆ ಕಟ್ ಮಾಡಿ ಹಾಕ್ಕೊಳ್ಬಹುದು. ನಾನಿಲ್ಲಿ ಅವಾಯ್ಡ್ ಮಾಡಿದ್ದೇನೆ. ಅಥವಾ ಕಾರ್ನನ್ನು ಆ್ಯಡ್ ಮಾಡಬೇಕು ಹೇಳುವವರು ಸ್ವೀಟ್ ಕಾರ್ನನ್ನು ಆ್ಯಡ್ ಮಾಡ್ಕೊಳ್ಬಹುದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಬದಲಿಗೆ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಸಹ ಹಾಕ್ಕೊಳ್ಬಹುದು. ನೋಡಿ, ನಾನಿಲ್ಲಿ 6 ಚಪಾತಿ ತಗೊಂಡಿದ್ದೇನೆ. ನೆಕ್ಸ್ಟ್ನ ಪ್ರೊಸೆಸನ್ನು ಸ್ಟಾರ್ಟ್ ಮಾಡುವ. ನೋಡಿ, ಈ ಥರ ನೂಡಲ್ಸ್ ಥರನೇ ಇದು ಕಟ್ಟಾಗಿ ರೆಡಿಯಾಗಿದೆ. ಈಗ ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಉದ್ದಕ್ಕೆ ಕಟ್ ಮಾಡಿಟ್ಟಂತಹ ಆನಿಯನ್ನನ್ನು ಫಸ್ಟಿಗೆ ಹಾಕ್ತೇನೆ. ಆನಿಯನ್ ಕ್ರಿಸ್ಪಿಯಾಗಿ ಕಾಯಲಿಕ್ಕಿಲ್ಲ, ಜಸ್ಟ್ ಕಲರ್ ಚೇಂಜ್ ಆಗುವವರೆಗೆ ಮಾತ್ರ ಇದನ್ನು ಸ್ವಲ್ಪ ಹುರ್ಕೊಳ್ಳುವ. ಯಾಕಂದರೆ ನೂಡಲ್ಸಿಗೆ ಆನಿಯನ್ನ ಕ್ರಂಚಿನೆಸ್ ತುಂಬಾ ಒಳ್ಳೆ ಟೇಸ್ಟನ್ನು ಆ್ಯಡ್ ಮಾಡ್ತದೆ. ಕಪಲ್ ಆಫ್ ಮಿನಿಟ್ಸ್ ಇದನ್ನು ಫ್ರೈ ಮಾಡಿದರೆ ಸಾಕವು. ಮೀಡಿಯಂ ಫ್ಲೇಮಲ್ಲೇ ಇದೆ. ಈಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ನಷ್ಟು ಹಾಕಿ ಒಂದು ಸಣ್ಣಗೆ ಮಿಕ್ಸ್ ಕೊಡ್ತಾ ಇದ್ದೇನೆ. ತರಕಾರಿಗಳು ಕ್ಯಾಪ್ಸಿಕಮ್, ಕ್ಯಾಬೇಜ್ ಹಾಗೂ ಕ್ಯಾರೆಟ್. ಇದು ಅಷ್ಟೇ, ಸರಿಯಾಗಿ ಬೇಯಲಿಕ್ಕಿಲ್ಲ, ಹಸಿ ವಾಸನೆ ಹೋದರೆ ಸಾಕು. ಮನೆ ಮಂದಿಯೆಲ್ಲ ಕೂತು ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ. ಈ ತರಕಾರಿಗೆ ಸ್ವಲ್ಪ ಉಪ್ಪು, ತುಂಬ ಹಾಕಬೇಡಿ, ಯಾಕಂದರೆ ಕೆಚಪ್ ಹಾಗೂ ಸಾಸ್ಗಳಲ್ಲಿ ಉಪ್ಪಿನಂಶ ಇರ್ತದೆ.
ಈಗ ಇದಕ್ಕೆ ನಾನು ಸಾಸ್ಗಳನ್ನು ಒಂದಾದರ ನಂತರ ಒಂದಂತೆ ಆ್ಯಡ್ ಮಾಡ್ತೇನೆ. ವಿನೆಗರ್, ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಡಾರ್ಕ್ ಸೋಯಾ ಸಾಸ್, ಟೊಮೆಟೊ ಕೆಚಪ್, ಗರಂ ಮಸಾಲ ಪೌಡರ್. ಗರಂ ಮಸಾಲ ಪೌಡರ್ ಆಪ್ಷನಲ್, ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು. ಸ್ವಲ್ಪ ಅರೋಮಾ ಚೆನ್ನಾಗಿರ್ತದೆ ಆ್ಯಡ್ ಮಾಡಿದರೆ. ಕರೆಕ್ಟಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ಎಸ್, ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಕಟ್ ಮಾಡಿಟ್ಟಂತಹ ಚಪಾತಿ ನಂತರ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ ಎಷ್ಟು ಈಸಿಯಾಗಿ ಒಂದು ಸ್ನ್ಯಾಕ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು ಅಂತ. ಟೇಸ್ಟು ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರ್ತದೆ. ಈ ಥರನೇ ಮಿಕ್ಸ್ ಮಾಡ್ಕೊಳ್ಬೇಕು. 2 ಚಟಕದ ಸಹಾಯದಿಂದ, ಯಾಕಂದರೆ ಕರೆಕ್ಟಾಗಿ ಕೆಚಪ್ಗಳೆಲ್ಲ ಮಿಕ್ಸ್ ಆಗಬೇಕು, ಸಾಸ್ಗಳು, ವೆಜಿಟೇಬಲ್ಸ್ ಎಲ್ಲ. ನೋಡಿ ಈಗ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ನೋಡುವ ಈಗ ದಿವ್ಯಾ ಅವರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಟೇಸ್ಟ್ ಮಾಡಿದ ಮೇಲೆ. ಕೊನೆಗೆ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸುವ. ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಬಿಸಿ ಬಿಸಿ ಚಪಾತಿ ನೂಡಲ್ಸ್ ಲೆಫ್ಟ್ ಓವರ್ ಚಪಾತಿಯಿಂದ ರೆಡಿ ಆಗಿದೆ ಈಗ. ದಿವ್ಯಾ ಅವರೇ ನೋಡಿ, ಲೆಫ್ಟ್ ಓವರ್ ಚಪಾತಿಯಿಂದ ನೂಡಲ್ಸ್ ಮಾಡಿದ್ದೇನೆ. ಹೇಗಾಗಿದೆ ಅಂತ ನೀವು ಟೇಸ್ಟ್ ಮಾಡಿ ಹೇಳಿ ವೀಕ್ಷಕರಿಗೆ. ಹೌದು, ನೀವು ಮಾಡ್ತಿರ್ಬೇಕಾದ್ರೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇತ್ತು. ಸೊ ಅವಾಗ ಯಾವಾಗ ಟೇಸ್ಟ್ ಮಾಡ್ತೇನೆ ಅಂತ ಕಾಯ್ತಾ ಇದ್ದೆ. ಈಗ ಟೇಸ್ಟ್ ಮಾಡೇ ಮಾಡ್ತೇನೆ. ಓಕೆ, ನಿಧಾನವಾಗಿ. ವಾವ್, ತುಂಬಾನೇ ಟೇಸ್ಟ್ ಆಗಿದೆ. ಯಾಕೆಂದ್ರೆ ಚಪಾತಿ ಅಂತ ಗೊತ್ತೇ ಆಗುದಿಲ್ಲ ಇದರಲ್ಲಿ. ನಾನು ನೀವು ಮಾಡ್ತಿರ್ಬೇಕಾದ್ರೆ ಅನ್ಕೊಂಡೆ ಅಂದ್ರೆ ಅದು ಸಾಫ್ಟ್ ಆಗುದಿಲ್ವಾ ಅಂತ ಹೇಳಿ ಅನ್ಕೊಂಡೆ. ಹೆಚ್ಚಾಗಿ ಎಲ್ಲರೂ ಹಾಗೆ ಅನ್ಕೊಳ್ತಾರೆ. ಯಾಕಂದ್ರೆ ನಾವು ಟಿಫಿನಿಗೆ ಚಪಾತಿ ಹಾಕೊಂಡು ಹೋದ್ರೆ ಏನಾದ್ರು ಸಾಂಬಾರ್ ಹಾಕಿದ್ರೆ ಸಾಫ್ಟ್ ಆಗಿ ತಿನ್ಲಿಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಇದರಲ್ಲಿ ಗೊತ್ತೇ ಆಗುದಿಲ್ಲ. ಯಾಕಂದ್ರೆ ಅದು ಒಳ್ಳೆ ರೀತಿ ರೋಸ್ಟ್ ಆಗಿದೆ, ಆಯಿಲ್ ಹಾಕಿ ರೋಸ್ಟ್ ಮಾಡಿದ್ರೆ. ಸೊ ಆಯಿಲ್ ಇಂದ ಒಳ್ಳೆ ರೋಸ್ಟ್ ಆಗಿದೆ. ಟೇಸ್ಟ್ ಕೂಡ ಒಂಥರ ನಮ್ಮ ನೂಡಲ್ಸ್ ಎಲ್ಲ ಹೇಗೆ ತಿಂತೇವೆ ಆ ರೀತಿ ಅನ್ನಿಸ್ತದೆ. ತುಂಬಾನೇ ಟೇಸ್ಟ್ ಆಗಿದೆ. ಖುಷಿ ಆಯ್ತು ಮೇಡಮ್. ಯಾಕೆಂದ್ರೆ ಇಂತ ಒಂದು ಅಂದ್ರೆ ಕೆಲವರೆಲ್ಲ ವೇಸ್ಟ್ ಮಾಡ್ತಾರೆ, ನೀವು ಹೇಳಿದಾಗೆ ಕೆಲಸದವರಿಗ ಅಲ್ಲ, ಯಾರು ತಿಂದು ಹೋದ್ರೆ ಬೇಜಾರಿಲ್ಲ. ಬಟ್ ನೆಕ್ಸ್ಟ್ ಡೇ ತಿನ್ನೋದಂದ್ರೆ ಸಹ ನಾವಲ್ದೇ ಇದ್ರು ಸಹ ಬೇರೆಯವರು ತಿನ್ನೋದಾದ್ರೆ ಸಹ ಅದೊಂಥರ ರೋಟಿ ಟೈಪ್ ಆಗ್ತದೆ, ರೋಸ್ಟ್ ಆಗಿರ್ತದೆ. ಸೊ ಹಾಗ ಇರುವಾಗ ಈ ರೀತಿ ಮಾಡಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್, ಒಂದು ಡಿಫ್ರೆಂಟ್ ಅಡಿಗೆ ಕೂಡ. ಮಕ್ಕಳಿಗೆ ಹೊಸ್ತು, ಮಕ್ಕಳು ಅಂದ್ರೆ ನೂಡಲ್ಸ್ ಅಂದ್ರೆ ಪಂಚಪ್ರಾಣ ಅವರಿಗೆ. ಹೌದು, ನೂಡಲ್ಸ್
ಇಂಗ್ರೀಡಿಯೆಂಟ್ಸ್ ಅಂದ್ರೆ ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ಮನೆಯಿಂದಲೇ ಹೀಗೆ ನಾವು ತಿನ್ನೋದ್ರಲ್ಲಿ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದಲ್ವಾ. ತುಂಬಾ ಖುಷಿ ಆಯ್ತು ಮೇಡಮ್, ನೀವು ಒಂದು ಈ ರೆಸಿಪಿಯನ್ನು ಇವತ್ತು ನಮ್ಗೆ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ನಿಮಗೂ ಸಹ ತುಂಬಾನೇ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಚಪಾತಿ, ಉಳಿದಿರುವಂತಹ ಚಪಾತಿಯಿಂದ ನೂಡಲ್ಸ್ ಅನ್ನ ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತು ಹೇಳಿಕೊಟ್ಟಿದ್ದಾರೆ. ಸೊ ನೀವೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡಿ, ಯಾಕೆಂದ್ರೆ ತುಂಬಾನೇ ಟೇಸ್ಟ್ ಇದೆ. ಅಂದ್ರೆ ಅದು ಸಾಫ್ಟ್ ಆಗ್ತದೆ, ಹಾಗೆಲ್ಲ ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಾನು ಟೇಸ್ಟ್ ಮಾಡಿ ಹೇಳ್ತಿದ್ದೇನೆ. ತುಂಬಾನೇ ಒಂದು ರುಚಿಕರವಾಗಿರುವಂತಹ ಅಡುಗೆ. ಸೊ ಎಲ್ಲಿಯಾದ್ರೂ ನೀವು ಈ ಅಡುಗೆ ನೋಡ್ತಿರ್ಬೇಕಾದ್ರೆ ಏನಾದ್ರೂ ಒಂದು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಮಿಸ್ ಆಯ್ತಂತ ಅನ್ಕೊಂಡಿದ್ದೀರಾ, ಸೊ ಹಾಗಾದ್ರೆ ಮತ್ತೊಂದ್ಸಲ ರಿಪೀಟ್ ನಮ್ಮ ಈ ರೆಸಿಪಿಯನ್ನ ನೋಡ್ಕೊಂಡು. ಲೆಫ್ಟ್ ಓವರ್ ಚಪಾತಿ ನೂಡಲ್ಸ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ 4 ರಿಂದ 5 ಚಪಾತಿ, ಅಂದರೆ ಉಳಿದಂಥ ಎಷ್ಟು ಚಪಾತಿ ಇರಲಿ ಅದನ್ನು ಯೂಸ್ ಮಾಡ್ಕೊಳ್ಬಹುದು. 1 ಬೌಲಷ್ಟು ಕಟ್ ಮಾಡಿಟ್ಟಂತಹ ಕ್ಯಾಬೇಜ್, ಕ್ಯಾಪ್ಸಿಕಮ್ ಹಾಗೂ ಕ್ಯಾರೆಟ್. ನಾವು ನೂಡಲ್ಸ್ಗೆ ಯಾವ ಥರ ಉದ್ದುದ್ದ ಕಟ್ ಮಾಡಿಟ್ಕೊಳ್ತೇವೋ ಆ ಥರ ಕಟ್ ಮಾಡಿಟ್ಟಿದ್ದೇನೆ. 1 ಮೀಡಿಯಮ್ ಸೈಜ್ನ ಆನಿಯನ್, 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೀನ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ರೆಡ್ ಚಿಲ್ಲಿ ಸಾಸ್, ವಿನೆಗರ್, ಡಾರ್ಕ್ ಸೋಯಾ ಸಾಸ್ ಹಾಗೂ ಗರಂ ಮಸಾಲ ಪೌಡರ್. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಚಪಾತಿಗಳನ್ನು ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತೇನೆ ನೂಡಲ್ಸ್ ಥರ. 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಉದ್ದಕ್ಕೆ ಕಟ್ ಮಾಡಿಟ್ಟಂತಹ ಆನಿಯನ್ನನ್ನು ಫಸ್ಟಿಗೆ ಹಾಕ್ತೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ನಷ್ಟು ಹಾಕಿ ತರಕಾರಿಗಳು ಕ್ಯಾಪ್ಸಿಕಮ್, ಕ್ಯಾಬೇಜ್ ಹಾಗೂ ಕ್ಯಾರೆಟ್ ಹಸಿ ವಾಸನೆ ಹೋದರೆ ಸಾಕು. ಈ ತರಕಾರಿಗೆ ಸ್ವಲ್ಪ ಉಪ್ಪು, ಸಾಸ್ಗಳನ್ನು ಒಂದಾದರ ನಂತರ ಒಂದಂತೆ ಆ್ಯಡ್ ಮಾಡ್ತೇನೆ. ವಿನೆಗರ್, ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಡಾರ್ಕ್ ಸೋಯಾ ಸಾಸ್, ಟೊಮ್ಯಾಟೊ ಕೆಚಪ್, ಗರಂ ಮಸಾಲ ಪೌಡರ್. ಗರಂ ಮಸಾಲ ಪೌಡರ್ ಆಪ್ಷನಲ್. ನಂತರ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಎಷ್ಟು ಈಸಿಯಾಗಿ ಒಂದು ಸ್ನ್ಯಾಕ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು ಅಂತ. ವೀಕ್ಷಕರೇ, ಅಶ್ವಿನಿ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತಾ ಇವತ್ತಿನ ಎಪಿಸೋಡನ್ನು ನಾವು ಮುಗಿಸ್ತೇವೆ. ನೋಡಿದ್ರಿ ಹೊಸ ರೆಸಿಪಿ. ಮುಂದಿನ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೇವೆ. ಅಲ್ಲಿವರೆಗೆ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.